ಕೋಡಿಮಾಡಿ ಗ್ರಾಮದ ಮಠಂತ ಬೆಟ್ಟುವಿನಲ್ಲಿರುವ ಶ್ರೀ ಮಹಿಷಮರ್ದಿನಿ ದೇವಾಲಯದ ಬ್ರಹ್ಮ ಕಲಶೋತ್ಸವವನ್ನು ಭಕ್ತರ ಮತ್ತು ಗ್ರಾಮದ ಹಿರಿಯರ ಸಲಹೆಯನ್ನು ಪಡೆದು ಕೊರೋನಾ ಮುನ್ನೆಚ್ಚರಿಕೆ ಹಾಗೂ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಏಪ್ರಿಲ್ 24ರಿಂದ 30ರವರೆಗೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶಂತ್ರಿಗಳ ನೇತೃತ್ವದಲ್ಲಿ ನಡೆಯಬೇಕಾಗಿದ್ದ ಶ್ರೀದೇವಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಅನಿವಾರ್ಯವಾಗಿ ಮುಂದೂಡಲಾಗಿದೆ ಅಂತ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಉದ್ಯಮಿ ಕೆಎಸ್ ಅಶೋಕ್ ರೈ ಕೋಡಿಮಾಡಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಹ್ಮಕಲಶೋತ್ಸವ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಕಳೆದ ವರ್ಷವೂ ಕೊರೋನಾ ಕಾರಣದಿಂದ ಬ್ರಹ್ಮಕಲಶೋತ್ಸವ ಮುಂದೂಡಲ್ಪಟ್ಟಿತ್ತು. ಈ ವರ್ಷ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸುವ ಅಭಿಲಾಷೆ ಸಮಸ್ತ ಭಕ್ತರಿಗಿತ್ತು. ಆದರೆ ಮತ್ತೆ ಕೊರೋನಾ ಆತಂಕ ಎದುರಾದ ಕಾರಣ ಬ್ರಹ್ಮಕಲಶೋತ್ಸವವನ್ನು ಮುಂದೂಡಲಾಗಿದೆ. ಕಾನೂನನ್ನು ಗೌರವಿಸುವ ಕೆಲಸ ಮಾಡಲಾಗಿದೆ. ಸಮಾಜದ ಆರೋಗ್ಯ ದೃಷ್ಟಿಯ ಕುರಿತು ಗಮನ ಹರಿಸಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದರು. ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಮತ್ತೆ ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರ ಸಮಿತಿಯ ಎಲ್ಲರ ಅಭಿಪ್ರಾಯ ಮುಖಾಂತರ ಅದೇ ರೀತಿ ನಮ್ಮ ಹಿರಿಯರ ಅಭಿಪ್ರಾಯ ಮತ್ತು ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ಈ 24ರಿಂದ 30ರವರೆಗೆ ನಡೆಯುವಂಥ ಮಹಿಷಮರ್ದಿನಿ ದೇವರ ಬ್ರಹ್ಮಕಲಶವನ್ನು ಮುಂದೂಡುವುದಾಗಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಹಾಗೆ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುವವರಿದ್ದಾರೆ. ಅವರಿಗೆ ಎಲ್ರಿಗೂ ಈ ಕೆಲಸವನ್ನು ನೋಡುವಾಗ ಮನಸ್ಸಿಗೆ ನೋವಾಗ್ತದೆ. ಆದರೂ ಸಮಾಜದ ದೃಷ್ಟಿಕೋನದಿಂದ ಸಮಾಜದ ಒಳಿತಿಗಾಗಿ ನಾಳೆ ಏನಾದರೂ ಈ ಕ್ಷೇತ್ರಕ್ಕೆ ಬಂದು ಈ ಮಹಾಮಾರಿ ಮುಂದುವರೆದರೆ ಅದು ದೇವಿಯ ಅನುಗ್ರಹವೂ ನಮಗೆ ದೇವಿಯ ವಿಚಾರವೂ ಇರಬಹುದು. ನಾಳೆ ನೀವು ಇದು ಮಾಡಬೇಡಿ, ಅದನ್ನು ಮುಂದುವರಿಸಿ ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ನಾವು ಅದನ್ನು ಮಾಡುವ ಒಂದು ಆಲೋಚನೆಯಲ್ಲಿ ಈ ಬ್ರಹ್ಮಕಲಶವನ್ನು ನಾವು ಮುಂದೂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯಾನಂದಕ್ಕೆ, ಕಾರ್ಯಾಧ್ಯಕ್ಷ ಸೀತಾರಾಮ್ ಶೆಟ್ಟಿ ಹೆಗ್ಡೆ ಹಿತ್ಲು, ಕೋಶಾಧಿಕಾರಿ ನಿರಂಜನ್ ರೈ ಮಠಂತಬೆಟ್ಟು, ಮಾಧ್ಯಮ ಸಮಿತಿಯ ಸಂಚಾಲಕ ಜಯಪ್ರಕಾಶ್ ಬದಿನಾರು ಉಪಸ್ಥಿತರಿದ್ದರು.